ಮಂಗಳಾದೇವಿ ದೇವಸ್ಥಾನದ ವರ್ಷಾವಧಿ ಜಾತ್ರೋತ್ಸವದ ಪ್ರಯುಕ್ತ ಜೆಪ್ಪು ಬಫಾಲ್ನಲ್ಲಿ ಸ್ಟಾರ್ ನೈಟ್ ಮನೋರಂಜನಾ ಕಾರ್ಯಕ್ರಮ ಸಲುವಾಗಿ ಸಭಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಬಡವರಿಗೆ ಅಕ್ಕಿ ವಿತರಣೆ, ಆರೋಗ್ಯ ಕಾರ್ಡ್ ವಿತರಣೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಸಹಾಯ ಹಸ್ತವನ್ನು ಗಣ್ಯರು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಕೃಷ್ಣ ಜೆ ಪಾಲೇಮಾರ್ ಮಾತನಾಡಿ, ಬಡವರಿಗೆ ಸಹಾಯ ಹಸ್ತ ನೀಡುತ್ತಿರುವುದು ಉತ್ತಮ ಕೆಲಸ. ಇಂತಹ ಕೆಲಸ ಮತ್ತಷ್ಟು ನಡೆಯಲಿ ಎಂದು ಶುಭ ಹಾರೈಸಿದರು. ಇಂಥದೇ ಕಾರ್ಯಕ್ರಮ ಪ್ರತಿ ವರ್ಷ ಇದೇ ವೇದಿಕೆಯಲ್ಲಿ ನಡಿಬೇಕು. ಎಸ್ಪೆಷಲಿ 2018 ಅದು ಮುಂದೆ 2019, 100, 1000, ನೂರಾರು ವರ್ಷಗಳ ಕಾಲ ಈ ನಿರಂತರವಾಗಿ ಈ ರಸಸಂಜೆಯನ್ನು ನಿರೂಪಣೆ ಮಾಡಿ ಇವತ್ತು ವೇದಿಕೆಯಲ್ಲಿರುವಂಥ ಇದೇ ರೀತಿಯಾಗಿ ಬಹುಶಃ ವೇದಿಕೆಯಲ್ಲಿ ಇಡೀ ನಭೋಮಂಡಲವೇ ಇದೆ ಅಂತ ಹೇಳಿದರೆ ತಪ್ಪಲ್ಲ. ಈ ವೇಳೆ ಶಾಸಕ ಜಿಆರ್ ಲೋಬೋ, ಬಿಜೆಪಿ ಮುಖಂಡ ರಾಜಗೋಪಾಲ್ ರೈ ಹಾಗೂ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.